ಮೊಗವೀರ ಮಹಾಜನ ಸೇವಾ ಸಂಘ ಬಗ್ವಾಡಿ ಹೋಬಳಿಯ 79ನೇ ವಾರ್ಷಿಕ ಮಹಾಸಭೆಯು ತಾಣೇಗೋಡ್ ಬಂದರ್ನ ಹೋಟೆಲ್ ಸಿಲ್ವರ್ ಡೋರ್ನ ಬ್ಯಾಂಕ್ವೆಟ್ ಹಾಲ್ನಲ್ಲಿ ನಡೆಯಿತು. ಸಂಘದ ಅಧ್ಯಕ್ಷ ರಮೇಶ್ ಬಂಗೇರರವರ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ಮುಂದಿನ 2 ವರ್ಷಗಳ ಅವಧಿಗೆ ನೂತನ ಗೌರವಾಧ್ಯಕ್ಷರಾಗಿ ಹೋಟೆಲ್ ಉದ್ಯಮಿ ಸಮಾಜ ಸೇವಕ ಸುರೇಶ್ ಕಾಂಚನ್ ಅವರು, ಅಧ್ಯಕ್ಷರಾಗಿ ಹೋಟೆಲ್ ಉದ್ಯಮಿ ರಾಜು ಮೆಂಡನ್ ವಣಸೆ ಅವರನ್ನು ಆಯ್ಕೆ ಮಾಡಲಾಯಿತು. ನೂತನವಾಗಿ ಆಯ್ಕೆಗೊಂಡಿರುವ ಸುರೇಶ್ ಕಾಂಚನ್ ಮತ್ತು ರಾಜು ಮೆಂಡನ್ ವಣಸೆ ಅವರನ್ನ ನಿರ್ಗಮನ ಅಧ್ಯಕ್ಷ ರಮೇಶ್ ಬಂಗೇರ ಅವರು ಹೂಗುಚ್ಛ ನೀಡಿ ಅಧಿಕಾರ ಹಸ್ತಾಂತರಿಸಿದರು. ಸಂಘದ ನೂತನ ಅಧ್ಯಕ್ಷ ರಾಜು ಮೆಂಡನ್ ಅವರು ಮಾತನಾಡಿ, ನಿಮ್ಮೆಲ್ಲರ ಆಶೀರ್ವಾದದಿಂದ ಅಧ್ಯಕ್ಷ ಪದವಿಯನ್ನ ಸ್ವೀಕರಿಸಿದ್ದೇನೆ. ಸ್ಥಳೀಯ ಸಮಿತಿಯ ಪದಾಧಿಕಾರಿಗಳು ಮಹಿಳಾ ವಿಭಾಗ ನನಗೆ ಭರವಸೆಯನ್ನ ನೀಡಿದ್ದಾರೆ. ನಮ್ಮ ಕೇಂದ್ರ ಕಾರ್ಯಾಲಯ ಪೋರ್ಟ್ ಪರಿಸರದಲ್ಲಿ ಇರುವುದರಿಂದ ಕಾರ್ಯಕಾರಿ ಸಮಿತಿಯವರಿಗೆ ತಿಂಗಳ ಸಭೆಗೆ ಬರುವುದು ಕಷ್ಟವೆಂದು ನಮಗೆ ತಿಳಿದಿದೆ. ಸಮಾಜದ ಮತ್ತು ಸಮುದಾಯದ ಸೇವೆ ಅರಿತು ಸಭೆಗೆ ಹಾಜರಾಗಬೇಕು ಎಂದು ಹೇಳಿದರು. ನಮ್ಮ ಗುರು ಹಿರಿಯರು ಮಾಜಿ ಅಧ್ಯಕ್ಷರು ಕೊಟ್ಟಂತ ಸಲಹೆ ಮೇರೆಗೆ ನನ್ನ 2 ವರ್ಷದ ಕರ್ತವ್ಯವನ್ನು ಉತ್ತಮ ರೀತಿಯಲ್ಲಿ ನಡೆಸಿಕೊಡ್ತೇನೆ ಎನ್ನುವಂತ ಭರವಸೆ ನೀಡಿದ್ದೇನೆ. ಈಗಾಗಲೇ ನಾವು ಕಳೆದ 1 ತಿಂಗಳ ಮೊದಲೇ ನಮ್ಮ ಸಂಘದ ಮೈಯಲ್ಲಿ ಬೆನ್ನೆಲುಬಿಗೆ ನಿಂತ ಒಬ್ಬ ಸುರೇಶ್ ಕಾಂಚನ್ ಅಂತ ಹೇಳಿದ್ರೆ ತಪ್ಪಲ್ಲ. ಅವರು ನಮ್ದು ನಿರಂತರ ಕಂಟಿನ್ಯೂ ನಮ್ಮೊಟ್ಟಿಗೆ ಇದ್ದಾರೆ, ನಮ್ಮೊಟ್ಟಿಗೆ ಸಲಹೆ ಸೂಚನೆ ಕೊಡ್ತಾ ಇದ್ದಾರೆ. ಸಂಘದ ನಿರ್ಗಮನ ಅಧ್ಯಕ್ಷರಾದ ರಮೇಶ್ ಬಂಗೇರ್ ಅವರು ಮಾತನಾಡಿ, ಸಮಾಜದ ಹಿಂದುಳಿದ ಕುಟುಂಬಗಳಿಗೆ ಸಹಕಾರಿಯಾಗುವ ಸೇವೆಯನ್ನ ಮಾಡೋಣ ಎಂದು ಹೇಳಿದ್ರು. ಹೇಳಲಿಕ್ಕೆ ಏನಿಲ್ಲ, ಯಾಕೆಂದ್ರೆ ಜನಗಳೆಲ್ಲರೂ ಈಗಾಗಲೇ ಹೇಳಿದ್ದಾರೆ. ಇರಲಿ, ಫಂಕ್ಷನ್ ಇರಲಿ, ಇತರ ಸಮಾಜದ ಕೆಲಸ ಇರಲಿ, ಅವರಿಗೆ ಒಂದು ಫೋನ್ ಮಾಡಿದ್ರೆ ಅವರು ಇಮಿಡಿಯೇಟ್ಲಿ ಹೋಗೊಟ್ಟು ಬರುವಂತ ಒಂದು ವ್ಯಕ್ತಿ. ಹಾಗೆ ಅವರ ಸಹಕಾರ ಈ ಸಂಘಕ್ಕೆ ಇರುವಾಗ ಯಾರು ಮುಂದೆ ಅಧ್ಯಕ್ಷರಾಗಿ ಯಾರೇ ಬರಲಿ ಕಾಳಜಿ ಮಾಡುವಂತ ಏನು ಅವಶ್ಯಕತೆ ಇಲ್ಲ. ಅವರ ನಿರಂತರವಾದ ಈ ಒಂದು ಸಪೋರ್ಟ್ ಬೆಂಬಲ ಇರುತ್ತೆ ಅಂತ ನನಗೆ ಆಶ್ವಾಸನೆ ಇದೆ. ಸಂಘದ ಉದ್ದೇಶಗಳಲ್ಲಿ ಒಂದಾದಂತಹ ವಿದ್ಯಾಭ್ಯಾಸ ಶಿಕ್ಷಣಕ್ಕೆ ಅತಿ ಹೆಚ್ಚಿನ ಮಹತ್ವವನ್ನ ಈ ಕಳೆದ 2 ವರ್ಷಗಳಿಂದ ನಾವು ಕೊಟ್ಟಿದ್ದೇವೆ ಎಂಬ ಭರವಸೆ ನಮಗಿದೆ. ಹಾಗೆ 79ನೇ ನಮ್ಮ ವಾರ್ಷಿಕೋತ್ಸವದಲ್ಲಿ ಏನೋ ಒಂದು ಎಜುಕೇಶನ್ ಆಗಿ ನಮಗಷ್ಟನ್ನು ಕಲೆಕ್ಷನ್ ಅನ್ನ ಮಾಡ್ಲಿಕ್ಕೆ ಆಗ್ಲಿಲ್ಲ. ಆ ನಿಟ್ಟಿನಲ್ಲಿ ಸಹಕರಿಸಿದಂತ ಎಲ್ಲ ನಮ್ಮ ದಾನಿಗಳಿಗೂ ಕೂಡ ಮತ್ತೊಮ್ಮೆ ಸಂಘದ ಪರವಾಗಿ ನನ್ನ ಆರ್ಥಿಕ ರಂತಳಾಳದ ಒಂದು ನಮನೆಯನ್ನು ಸಲ್ಲಿಸುತ್ತೇನೆ. ಮಹಿಳಾ ವಿಭಾಗದ ಕಾರ್ಯಾಧ್ಯಕ್ಷೆ ಸುಚಿತ್ರಾ ಸಂತೋಷ್ ಪುತ್ರನವರು ಮಾತನಾಡಿ, ಸಂಘದ ಅಭಿವೃದ್ಧಿಯ ಬಗ್ಗೆ ಅನಿಸಿಕೆಗಳನ್ನು ವ್ಯಕ್ತಪಡಿಸಿದ್ರು. हमारे नए प्रेसिडेंट राजू वणसे जी को लेडीज विंग की तरफ से मैं हार्दिक शुभेच्छा देती हूँ और हम सब लेडीज से आपके साथ हैं. आप जब कहेंगे, जिस प्रकार से इतने साल तक हमने सपोर्ट किया है हर प्रेसिडेंट को, उसी प्रकार हम सपोर्ट करेंगे. और आप हमें बताइए हम कहाँ आए, कौन सा कार्यक्रम करना है. मेरा पूरा कमेटी आपके साथ है. अब मैं कहना चाहूंगी कि लेडीज विंग 2 साल से इस कोरोना की वजह से हम कुछ ज्यादा कर नहीं पाए, लेकिन हमारा जो व्हाट्सएप ग्रुप है वो हमेशा बहुत एक्टिव रहा है. हाँ, हमें और कार्यकर्ता चाहिए. जैसे हमने एक कार्यकर्ता खो दिया है, मेरा विश्वास है कि आपके घर से जरूर लेडीज उठ के आएंगी. ಸಂಘದ ನೂತನ ಗೌರವಾಧ್ಯಕ್ಷರಾದ ಸುರೇಶ್ ಆರ್ ಕಾಂಚನ್ ಅವರು ಮಾತನಾಡಿ, ನಮ್ಮ ಮೊಗವೀರ ಮಹಾಜನ ಸಂಘದ ಒಗ್ಗಟ್ಟು ಒಳ್ಳೆಯತನಕ್ಕೆ ಸದಸ್ಯರಿಂದ ಗೌರವವಿದೆ. ನಮ್ಮ ಸಂಘದಲ್ಲಿ ಎಲ್ಲಾ ವ್ಯವಸ್ಥೆ ಇದೆ, ಆದರೂ ಅಧಿಕಾರಕ್ಕಾಗಿ ಹಿಂಜರಿಯುತ್ತಾರೆ ಎಂದು ಹೇಳಿದ್ರು. ಸಂಘದ ಮಾಜಿ ಅಧ್ಯಕ್ಷ ಮಹಾಬಲ ಕುಂದರ್ ಅವರು ಮಾತನಾಡಿ, ಕೋವಿಡ್ ಸಂದರ್ಭದಲ್ಲಿ ನಮ್ಮ ಸಂಘದ ಸಕ್ರಿಯ ಕಾರ್ಯಕರ್ತರು ನಮ್ಮನ್ನ ಅಗಲಿದ್ದಾರೆ. ಅಲ್ಲದೆ ಸಮಾಜದ ಬಾಂಧವರಿಗೆ ತುಂಬಾ ತೊಂದರೆ ಎದುರಾಗಿದೆ. ಸಂಘದ ಮೂಲಕ ಅಧ್ಯಕ್ಷ ರಮೇಶ್ ಬಂಗೇರ ತಂಡ ಮತ್ತು ಕಾಂಚನ್ ಅವರು ಹೆಚ್ಚಿನ ಸೇವೆಯನ್ನ ಮಾಡಿದ್ದಾರೆ ಎಂದು ಹೇಳಿದ್ರು. 67% of population of India is engaged in it. It is the youngest country in the world is India. But ಎಲ್ಲ ಒಂದು ಸಂಘ ಸಂಸ್ಥೆ ನಮ್ಮ ಎಂಎಂ ಅಲ್ಲಿ ಕೂಡ ಯಂಗ್ಸ್ಟರ್ಸ್ ಪಾರ್ಟಿಸಿಪೇಟ್ ಆಗೋದಿಲ್ಲ ಇಲ್ಲಿ. ಸೊ ಯು ಹ್ಯಾವ್ ಟು ಕಮ್, आपका सेवा चाहिए हमको. So if you want to blow like sun, you have to burn like sun. You have to work hard for your future. आपका माँ बाप का बहुत इच्छा रहता है, तो
तो उनका इच्छा क्लियर करने के लिए आप दिन रात ये करने चाहिए. स्टूडेंट लाइफ इज गोल्डन लाइफ. यू हैव टू मेक इट गोल्डन फॉर फ्यूचर, नॉट नाउ. So all the best to all of you. All the best to the next team. And so thank you very much. God bless. ಸಂಘದ ಮಾಜಿ ಅಧ್ಯಕ್ಷ ಎನ್ಎಚ್ ಬಾಗ್ವಾಡಿ ಅವರು ಮಾತನಾಡಿ, ಸಮಾಜದ ಅಭಿವೃದ್ಧಿಗೆ ಸಂಘ ಹಲವಾರು ಯೋಜನೆಗಳನ್ನು ರೂಪಿಸಿಕೊಳ್ಳಬೇಕಾಗಿದೆ. ಸಂಘದ ಸಂವಿಧಾನದಲ್ಲಿ ಬದಲಾವಣೆ ಆಗಬೇಕಾಗಿದೆ ಎಂದು ಹೇಳಿದ್ರು. ಈಚಿಂದ ಆಚೆಗೆ ಹೆಜ್ಜೆ ಇಡೋಕೆ ಕಲಿತ್ಕೊಂಡ್ಬಿಡ್ಬೇಕು. ಹಾಗೆ ಮಾಡಿ ಹೀಗಾಗ್ತದೆ, ಹಾಗಾಗ್ತದೆ, ಹೀಗಾಗ್ತದೆ. ಸಂಘದ ಬಯಲಸ್ ಅನ್ನು ಮೀರಿ ಹೋಗ್ಬಾರ್ದು. ನಾವು ಸ್ವಲ್ಪ ಮೀರಬೇಕಾಗ್ತದೆ. ನಮ್ಮ ಧೋರಣೆ ಅಂದ್ರೆ ಅದೇ ಧೋರಣೆಯಲ್ಲಿ ಚೇಂಜ್ ಆಗ್ಬೇಕು. ಮಹಾಸಭೆಯಲ್ಲಿ ಚೇಂಜ್ ಆಗ್ಬೇಕು. ಅದು ಸ್ಪೆಷಲ್ ಜನರಿಗೆ ಕರೆದು ಅದರಲ್ಲಿ ಬೈಲಾಸ್ ಅನ್ನು ಸ್ವಲ್ಪ ಚೇಂಜಸ್ ಮಾಡ್ಕೊಳ್ಬೇಕು. ಈಗ ನಾವು 72-73 ಮಗೇರ ಮಂಡಳಿ ಕಾಪಿ ಮಾಡಿದ್ದೇವೆ. ಆ ಕಾಪಿ ಮಂಡಳಿಯವರು ಅದ ನಂತರ 3 ಸಲ ಬದಲಾವಣೆ ಮಾಡಿದ್ರು ಬೈಲಾಸ್ ಅನ್ನು. ನಾವು ಇನ್ನೂ ಮಾಡಲಿಲ್ಲ. ಸುರೇಶ್ ಕಂಚನ್ ಅಧ್ಯಕ್ಷತೆಯಲ್ಲಿ ಬೈಲಾಸ್ ಮಾಡ್ಲಿಕ್ಕೆ ಒಬ್ಬರನ್ನು ಕೊಟ್ಟಿದ್ದಾರೆ. ಅವ್ರು ಇನ್ನೂ ಮಾಡಲಿಲ್ಲ. ನಾನು ಅಧ್ಯಕ್ಷ ಇದ್ದಾಗ ಅವ್ರ ಹತ್ರ ಕೇಳಿದ್ದೆ, ನಿಮ್ಮ ಕಮಿಟಿ ಮಾಡಿ ಕೊಡ್ಲಾ ಅಂತ. ಬೇಡ ಹೇಳಿದ್ರು, ನಾನೇ ಮಾಡ್ತಾ ಹೇಳಿದ್ರು. ಇಷ್ಟ ತನಕ ಅವ್ರ ಹತ್ರ ಪತ್ತೆ ಇಲ್ಲ. ಅದ ನಂತರ ನಾವು ಹೋಗ್ಲಿಲ್ಲ ಅವ್ರ ಹತ್ರ. ಅದರಿಂದ ಆಡಳಿತ ಸಮಿತಿ ಧೋರಣೆ ಬದಲಿ ಆದ್ರೆ ನಾವು ಮುಂಬೈನಲ್ಲಿ ಮಾಡಬೇಕು ಅಂತ ಬಹು ಜನರ ಅಪೇಕ್ಷೆ ಏನಿದೆ. ನಮ್ಮಲ್ಲಿ ಊರಲ್ಲಿ 2 ಹಾಲ್ ಆಗ್ತಾ ಇದೆ. ಈಗ ಒಂದು ಆಗಿದೆ, ಒಂದು ಆಗಿದೆ. ಸಂಘದ ಗೌರವ ಪ್ರಧಾನ ಕಾರ್ಯದರ್ಶಿ ಮಂಜುನಾಥ್ ನಾಯ್ಕ್ ಅವರು ವಾರ್ಷಿಕ ವರದಿಯನ್ನ ಮಂಡಿಸಿದ್ರು. ನಿಮ್ಮೆಲ್ಲರದ್ದು ಸಹಕಾರ ಬೇಕಾಗ್ತದೆ. ಅಲ್ಲಿ ಒಂದ್ 2 ಪೈಸೆ ಇನ್ಕಮ್ ಬಂದ್ರೆ ನಮ್ ಸಮಾಜಕ್ಕೆ ಹೋಗುವಂತದ್ದು, ಯಾರದ್ದು ಕಿಶೆಗೆ ಹೋಗುದಿಲ್ಲಲ್ಲ. ಹಾಗಾಗಿ ಎಲ್ಲರೂ ಹೋಗಿ ನೋಡಿದ್ರೆ ಒಂದು ಹೆಮ್ಮೆ ವಿಚಾರ. ನಮ್ಮದೊಂದು ಆಫೀಸ್ ಇದೆ, ಬದಿಯಲ್ಲಿ ಇನ್ನೊಂದು ಆಫೀಸ್ ಇದೆ, 2 ಆಫೀಸ್ ಇದೆ ಪೋರ್ಟ್ ಅಲ್ಲಿ. ಅದನ್ನ ನಾವು ಯಾವ ರೀತಿ ನಮ್ಮ ಸಂಘಕ್ಕೂ ಅಥವಾ ಆದಾಯಕ್ಕೂ ಯಾವ ರೀತಿ ಬಳಸ್ಕೊಳ್ಬಹುದು ಅನ್ನೋದು ಕೂಡ ಒಂದು ಅನುಭವ ನಮ್ಗೆ ಸಿಗ್ತದೆ. ಹಾಗಾಗಿ 2 ವರ್ಷದಲ್ಲಿ ಅಥವಾ 4 ವರ್ಷದಲ್ಲಿ ತುಂಬಾ ಒಳ್ಳೆದಾದ ಕಾರ್ಯನ ಮಾಡಿದ್ದಾರೆ. ಅವರು ಮುಂದೆ ಕೂಡ ಇರ್ಬೇಕು. ಯಾಕಂತ ಹೇಳಿದ್ರೆ ನಮ್ದು ಹೆಚ್ಚಿನ ಹೆಡ್ ಆಫೀಸ್ ಇರುವುದು ಪೋರ್ಟ್ ಅಲ್ಲಿ ಆದ್ರಿಂದ ಅಲ್ಲಿ ತುಂಬಾ ಕೆಲಸಗಳು ಇರ್ತದೆ. ನಾವು ಒಂದ್ ಬೇರೆ ಕಡೆ ಇರ್ತೇವೆ, ಅಲ್ಲಿಂದ ಅಲ್ಲಿಗೆ ಹೋಗುದಂತ ಹೇಳಿದ್ರೆ ತುಂಬಾ ಸಮಯ ಕೂಡ ತಾಗ್ತದೆ. ಆ ಟೈಮಲ್ಲಿ ನಮ್ಗೆ ಅಲ್ಲಿ ರೀಚ್ ಆಗುದಿಲ್ಲ. ಆದ್ರೆ ಅವರಲ್ಲಿ ಇರ್ತಾರೆ. ರಮೇಶ್ ಬಂಗೇರ್ ಯಾವಾಗ್ಲೂ ಸಂಘದ ಕಾರ್ಯದಲ್ಲಿ, ಸಮಾಜದ ಕಾರ್ಯದಲ್ಲಿ ಯಾವಾಗ್ಲೂ ಟೈಮ್ ಅನ್ನು ಹೊಂದಾಣಿಕೆ ಕೊಂಡು ಬರ್ತಾರೆ. ಹಾಗಾಗಿ ಅವರಲ್ಲಿ ದಯಮಾಡಿ ವಿನಂತಿ ಏನಂತ ಹೇಳಿದ್ರೆ, ಇವತ್ತು ಕೊಟ್ಟು ಹೊರಗೋದ ನಂತರ ನಾನಿಲ್ಲ ಅನ್ನೋ ಒಂದು ವಿಚಾರ ಬರ್ಬಾರ್ದು ಸರ್. ನೀವು ಯಾವಾಗ್ಲೂ ಅವರು ಹೊಸ ಅಧ್ಯಕ್ಷರಾಗಿ ಬರ್ತಾ ಇದ್ದಾರೆ, ಅವರೊಟ್ಟಿಗೆ ಸಪೋರ್ಟ್ ಮಾಡ್ಕೊಂಡು ನೀವು ಯಾವ ರೀತಿ ನಿಮ್ಮ ಕಾರ್ಯವೈಖರಿ ಇದೆ, ನಿಮ್ಗೆ ಟೈಮ್ ಸಿಕ್ಕಿಲ್ಲ ಅಂದ್ರೂ ಕೂಡ ಅದನ್ನ ಅವ್ರ ಹತ್ರ ಇಂಪ್ಲಿಮೆಂಟೇಷನ್ ಮಾಡ್ಕೊಂಡು ಆ ಕೆಲಸವನ್ನ ಮಾಡ್ಕೊಂಡು ಹೋಗುವಂತ ಒಂದು ಕೆಲಸವನ್ನು ನೀವು ಮಾಡಬೇಕು. ವೇದಿಕೆಯಲ್ಲಿ ಸಂಘದ ಮಾಜಿ ಅಧ್ಯಕ್ಷರುಗಳಾದ ಮಹಾಬಲ ಕುಂದರ್, ಎನ್ಎಚ್ ಬಾಗ್ವಾಡಿ, ಗೌರವ ಕೋಶಾಧಿಕಾರಿ ಸತೀಶ್ ಕೇಶಿಯನ್, ಸಂಘದ ಮೀರಾ ರೋಡ್ ಸ್ಥಳೀಯ ಸಮಿತಿಯ ಗೌರವ ಕಾರ್ಯದರ್ಶಿ ರಘುರಾಮ್ ಚಂದನ್, ತಾನೆ ಸ್ಥಳೀಯ ಕಚೇರಿಯ ಕಾರ್ಯಾಧ್ಯಕ್ಷ ಗೋಪಾಲ್ ಎಸ್ ಚಂದನ್, ಡೊಂಬಿವಲಿ ಸ್ಥಳೀಯ ಕಚೇರಿಯ ಕೋಶಾಧಿಕಾರಿ ಸುನೇಂದ್ರ ನಾಯಕ್, ಸಂಘದ ಮೀರಾ ರೋಡ್ನ ಸ್ಥಳೀಯ ಸಮಿತಿಯ ಗೌರವ ಕಾರ್ಯಾಧ್ಯಕ್ಷರಾದ ಸಂತೋಷ್ ಪುತ್ರನ್ ಉಪಸ್ಥಿತರಿದ್ದರು. ದಿನೇಶ್ ಕುಲಾಲ್ ಬೊಕ್ಕಪಟ್ನ, ವಿ4 ನ್ಯೂಸ್, ಮುಂಬೈ.